ಮರಿಯಲಡು ಉಂಡಾಪ್ನ ಪ್ರಾಕೃತಿಕ ದುರಂತಲೆನು ಪರಿಣಾಮಕಾರಿಯಾದ ಎದುರಿಸಾಯರೆ ಜನೋಕ್ಲೆನು ಬೊಕ್ಕ ಆಸ್ತಿಪಾಸ್ತಿ ರಕ್ಷಣೆಗೆ ಸಗಾಯ ಮಲ್ಪನ ಉದ್ದೇಶದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳಕ್ಕೆ ಗೃಹರಕ್ಷಕ ದಳ ಕೇಂದ್ರ ಕಚೇರಿ ಇಂದ ವತಿರ್ದು ರಡ್ ಗಾಳಿದಿಂಜಾದ ಬಲಿಪಾವಡಾಯನ ಬೋಟು ಐನು ಲೈಫ್ ಬಾಯ್ ಇರುವ ಲೈಫ್ ಜಾಕೆಟ್ಲು ಪ್ರಥಮ ಚಿಕಿತ್ಸಾ ಪರಿಕರలను ಕೇಂದ್ರ ಗೃಹರಕ್ಷಕ ದಳ ಬೊಕ್ಕ ಪೌರರಕ್ಷಣಾ ಅಕಾಡೆಮಿದ ಬೋಧಕೇರಿ ಶ್ರೀ ಪುರುಷೋತ್ತಮ ರಾವ್ ಬೊಕ್ಕ ಗೃಹರಕ್ಷಕ ದಳ ಬೊಕ್ಕ ಪೌರರಕ್ಷಣಾ ಅಕಾಡೆಮಿದ ಸೈನಿಕರು ಶ್ರೀ ಎನ್ ಶ್ರೀನಿವಾಸರು ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಬೊಕ್ಕ ಪೌರರಕ್ಷಣಾ ದಳದ ಮುಖ್ಯ ಪಾಲಕರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರೆಗೆ ಬುಧವಾರ ಒಪ್ಪಿಯಾರು. ಈ ಪೊರ್ತು ಪಾತೆರ್ನ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಇದನಿಂಗನೆ ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ವಶಟು 4 ಗಾಳಿ ದಿಂಚಾವನ ಬೋಟುಲು ಬೊಕ್ಕ OBM ಯಂತ್ರ ಲಭ್ಯ ಇದ್ದದು ಒಂಜೆನು ಕುಡ್ಲ ಮೇರಿಹಿಲ್ ಕಚೇರಿಡು ದೀತಂಡು ಬೋರಿನ ಮೂಜಿ ಬೋಟುಲೆನು ಕ್ರಮವಾದ ಬಂಟ್ವಾಳ ಉಪ್ಪಿನಂಗಡಿ ಬೊಕ್ಕ ಮುಲ್ಕಿಡು ಸನ್ನದ್ಧವಾದ ದೀತಂಡು ತೆರೀನ ನೀಂದನಕ್ಲು ಬೊಕ್ಕ ದೋಣಿ ಚಾಲಕರನ್ನು ತಯಾರು ಮಾಡ್ತಂಡು ದುರಂತದ ಸಂದರ್ಭದಲ್ಲಿ ಕೂಡ್ಲೆ ಸ್ಪಂದಿಸಾರೆ ಈ ಕ್ರಮ ಕೈಕೊಂದುಂಡು ಇತ್ತೆ ಪೊಸತಾದ ಬೈದಿನ ಪಿರರಡ್ಡು ಬೋಟುಲೆನು ಉಳ್ಳಾಲ ಬೊಕ್ಕ ಸುಬ್ರಹ್ಮಣ್ಯ ಸ್ನಾನಘಟ್ಟದ ಕೈತಲ್ ದಿಯರೆ ಉದ್ದೇಶಿಸಾದ ದುರಂತಲು ಆಯ್ನಪಗ ಕೂಡ್ಲೆ ಸ್ಪಂದಿಸಾರೆ ಮಾತಾ ತಯಾರ್ಲೆನು ಮಂತದನ್ನು ಕಂಡು ತೆರಿಪಾಯರು ಇತ್ತೆ ದಕ್ಷಿಣ ಕನ್ನಡ ಜಿಲ್ಲೆಡು 15 ಲೈಫ್ ಬಾಯ್ 55 ಲೈಫ್ ಜಾಕೆಟ್ಲು ಆಜಿ ಗಾಳಿ ದಿಂಜಾದು ಮಾತಾ ಕಡೆಕ ಕೊನಕೋಪಿನ ಬೋಟುಲು 5 OBM ಮೆಷಿನ್ಲು ಬೊಕ್ಕ ಬಾಕಿದ ಪರಿಕರಗಳು ಲಭ್ಯ ಉಂಡು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನಡು ಈ ಮಾತಾ ಉಪಕರಣಗಳನ್ನು ಸನ್ನದ್ಧವಾದ ದೀದಿತದು ಗೃಹರಕ್ಷಕ ಇಲಾಖೆ ಮರಿಯಲನ್ನು ಎದುರಿಸಾರೆ ತಯಾರಾತನ ಪಡೆದು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಮತ್ತು ಪೌರರಕ್ಷಣಾ ದಳ ಇದಕ್ಕೆ ಈ ದಿವಸ ನಮ್ಮ ಕೇಂದ್ರ ಕಚೇರಿಯಿಂದ 2 ಗಾಳಿ ತುಂಬಿಸಿ ಓಡಿಸಬಹುದಾದಂಥ ಇನ್ಫ್ಲೇಟೇಬಲ್ ಬೋಟ್ ಮತ್ತು OBM ಮೆಷಿನನ್ನು ಕೇಂದ್ರ ಕಚೇರಿಯಿಂದ ಬಂದಂತಹ ಗೃಹರಕ್ಷಕ ಮತ್ತು ಪೌರರಕ್ಷಣಾ ತರಬೇತಿ ಅಕಾಡೆಮಿ ಇದರ ಬೋಧಕರಾದ ಶ್ರೀ ಪುರುಷೋತ್ತಮ ರಾವ್ ಅವರು ನಮಗೆ ಈ ದಿವಸ ಹಸ್ತಾಂತರಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಮುಂಬರುವ ಮಳೆಗಾಲಕ್ಕೆ ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ನಮ್ಮ ಗೃಹರಕ್ಷಕ ದಳದ ವತಿಯಿಂದ ಮಾಡಲಾಗಿದೆ. ಈಗಾಗಲೇ ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸಿ ನಮ್ಮಲ್ಲಿರುವಂತಹ ಪರಿಕರಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡಿ ಸನ್ನದ್ಧವಾಗಿ ಇಟ್ಟುಕೊಂಡಿದ್ದೇವೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 6 ಇನ್ಫ್ಲೇಟೇಬಲ್ ಬೋಟ್ ಲಭ್ಯವಿದ್ದು ಈ ಹಿಂದೆಯೇ ಒಂದು ಉಪ್ಪಿನಂಗಡಿ, ಬಂಟ್ವಾಳ ಮತ್ತು ಮುಲ್ಕಿಯಲ್ಲಿ ನಾವು ಈಜುಗಾರರ ತಂಡದ ಜೊತೆ ಸನ್ನದ್ಧವಾಗಿ ಇರಿಸಿದ್ದೇವೆ. ಒಂದು ನಮ್ಮ ಮಂಗಳೂರಿನ ಮೇರಿಹಿಲ್ನ ಕಚೇರಿಯಲ್ಲಿ ತುರ್ತು ಸ್ಪಂದನೆಗಾಗಿ ಇರಿಸಿಕೊಂಡಿದ್ವಿ. ಈಗ 2 ಬೋಟುಗಳು ನಮಗೆ ಲಭ್ಯವಾಗಿರುವುದರಿಂದ ಒಂದನ್ನು ಸುಬ್ರಹ್ಮಣ್ಯದ ಸ್ನಾನಘಟ್ಟದ ಬಳಿ, ಇನ್ನೊಂದನ್ನು ಉಳ್ಳಾಳದಲ್ಲಿ ಇಟ್ಟು ನುರಿತ ಈಜುಗಾರರು ಮತ್ತು ನುರಿತ ಗೃಹರಕ್ಷಕರನ್ನು ಇಟ್ಟು ಮುಂಬರುವ ಮಳೆಗಾಲದಲ್ಲಿ ಸಾಕಷ್ಟು ಪೂರ್ವ ಸಿದ್ಧತೆ ಮಾಡಿ ಏನಾದರೂ ದುರಂತಗಳು ಆದಲ್ಲಿ ತಕ್ಷಣವೇ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಇವತ್ತು ಬೋಟಿನ ಜೊತೆಗೆ 20 ಲೈಫ್ ಬಾಯ್ ಲೈಫ್ ಜಾಕೆಟ್ಗಳು ಮತ್ತು 5 ಲೈಫ್ ಬಾಯ್ ಮತ್ತು ಪ್ರಥಮ ಚಿಕಿತ್ಸಾ ಕಿಟ್ಗಳನ್ನು ಸಹ ನಮಗೆ ಹಸ್ತಾಂತರಿಸಿದ್ದಾರೆ. ಹೀಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹರಕ್ಷಕ ದಳದಲ್ಲಿ ಈಗ ಸುಮಾರು 55 ಲೈಫ್ ಜಾಕೆಟ್ಗಳು ಹಾಗೂ 15 ಲೈಫ್ ಬಾಯ್ಗಳು ಮತ್ತು ಉಳಿದಂತಹ ರೈನ್ ಕೋಟ್ಗಳಿರ್ಬೋದು, ಬೂಟ್ಗಳಿರ್ಬೋದು, ಟಾರ್ಚ್ ಲೈಟ್ ಇರ್ಬೋದು, ಆಸ್ಕಾ ಲೈಟ್ ಇರ್ಬೋದು, ಎಲ್ಲವನ್ನೂ ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಈಗ ನಾವು ಮುಂಬರುವ ಮಳೆಗಾಲಕ್ಕೆ ಸನ್ನದ್ಧರಾಗಿದ್ದೇವೆ. ಯಾವುದೇ ರೀತಿಯ
ಮುಂದೆ ಆಗಬಹುದಂತಹ ಪ್ರಾಕೃತಿಕ ದುರಂತಗಳಿಗೆ ಸಕಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿರುತ್ತೇವೆ. ಕೇಂದ್ರ ಕಚೇರಿದ ಸಹಾಯಕ ಬೋಧಕಿಯರು ಸುನಿಲ್, ದಕ್ಷಿಣ ಕನ್ನಡ ಜಿಲ್ಲಾ ಉಪಸಮಾದೇಷ್ಟರು ರಮೇಶ್, ಕಚೇರಿ ಸಿಬ್ಬಂದಿ ಅನಿತಾ, ಗೃಹ ರಕ್ಷಕಿಯರು ದಿವಾಕರ್, ಸುನಿಲ್, ಸಂತೋಷ್ ಕುಮಾರ್, ದುಷ್ಯಂತ್ ರೈ, ಶರದ್ರಾಜ್ ಈ ಪೊರ್ತೋಟುಗೆ ಇದ್ದರು.